ಸ್ವತಂತ್ರ ನಂತರ ಈ ದೇಶದ ಯಾವುದೇ ನಾಯಕರು ಕೂಡ ಒಂದೇ ಒಂದು ಪಾದಯಾತ್ರೆಯಲ್ಲಿ 3,500 ಕಿಲೋಮೀಟರ್ ನಡೆದ ಇತಿಹಾಸವೇ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ನೇತೃತ್ವದ ಜೋಡೋ ಭಾರತ್ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಎಂದು ವಿಧಾನಸಭಾ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ಐಕ್ಯತೆಗಾಗಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಜೋಡೋ ಭಾರತ್ ಪಾದಯಾತ್ರೆ ಈಗಾಗಲೇ ಯಶಸ್ವಿಯಾಗಿ ಸಾಗಿದ್ದು ಈ ತಿಂಗಳ ಕೊನೆಗೆ ಗುಂಡ್ಲುಪೇಟೆ ಮೂಲಕ ರಾಜ್ಯಕ್ಕೆ ಬರಲಿದೆ. ಇದೊಂದು ಐತಿಹಾಸಿಕವಾದ ಪಾದಯಾತ್ರೆ ಎಂದರು. ರಾಹುಲ್ ಗಾಂಧಿ ಜಗತ್ತಿನ ಉದ್ದಗಲಕ್ಕೂ ಹೋದಾಗ ಯುವಕರೊಂದಿಗೆ ಚರ್ಚಿಸುತ್ತಾರೆ, ಪರಿಸ್ಥಿತಿಯನ್ನ ಅವಲೋಕಿಸುತ್ತಾರೆ ಎಂದರು. ಪೇಸಿಎಂ ಅಭಿಯಾನದ ಕುರಿತು ಮಾತನಾಡಿದ ಅವರು, ಪೋಸ್ಟರ್ ಅಂಟಿಸುವ ಅಭಿಯಾನವನ್ನ ನಾವು ಮಾಡಿದ್ದೇವೆ. ಬಿಜೆಪಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಹಾಕಬಹುದು, ನಾವು ಮಾಡಿದ್ರೆ ತಪ್ಪು. ರಾಹುಲ್ ಗಾಂಧಿ, ಸೋನಿಯಾ, ಸಿದ್ದರಾಮಯ್ಯ ಬಗ್ಗೆ ಇವರು ಏನೇನು ಹಾಕಿಲ್ವಾ, ಆಗ ಯಾಕೆ ತನಿಖೆ ಮಾಡಿಲ್ಲ, ಆ ಬಗ್ಗೆಯೂ ತನಿಖೆ ಆಗಲಿ ಎಂದು ಒತ್ತಾಯಿಸಿದರು. ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ಮತ್ತು ಮಧ್ಯದಲ್ಲಿ ಅವಿಶ್ವಾಸವನ್ನು ಮೂಡಿಸುವಂತ ಕೆಲಸ, ಸಮಾಜವನ್ನು ವಿಭಾಗ ಮಾಡುವಂತ ಕೆಲಸ, ಜಾತಿ ಆಧಾರದಲ್ಲಿ, ಧರ್ಮವಾಧಾರದಲ್ಲಿ ಇವತ್ತು ಬೇರೆ ಮಾಡುವಂತ ವಿಚಾರಗಳು, ಇದೆಲ್ಲವೂ ಕೂಡ ಒಂದು ಕಡೆ ಅವರ ಪ್ರಯತ್ನ ಮತ್ತು ಕಾರ್ಯಕ್ರಮ ಮಾಡುವಾಗ ರಾಹುಲ್ ಗಾಂಧಿ ಅವರ ಮತ್ತು ಕಾಂಗ್ರೆಸ್ನ ಯಾತ್ರೆ ಅದು ಸರ್ವರು ಕೂಡ ಜೋಡಿಸುವಂತ ಯಾತ್ರೆ. ಈ ಯಾತ್ರೆಯ ಉದ್ದೇಶವೇ ಈ ದೇಶದಲ್ಲಿ ಇವತ್ತು ಯಾರು ಕೂಡ ಇವತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ಸೌಹಾರ್ದತೆಯಿಂದಿಲ್ಲ, ಬೇರೆ ಬೇರೆ ರೀತಿಯಿಂದ ಅನುಕೂಲಸ್ಥರಾಗ್ತಾ ಹೋಗೋದಲ್ಲದೆ ಜನಸಾಮಾನ್ಯರು ಅನುಕೂಲಸ್ಥ ಮತ್ತು ಶ್ರೀಮಂತನಾಗಲಿಕ್ಕೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಾದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆಯಾ? ಹಾಗಾದ್ರೆ ನಮ್ಮ ದೇಶ ಹೀಗೆ ಬಿಡಬೇಕಾ, ಬೇರೆ ಬೇರೆ ಆಗಬೇಕಂತೇಳಿ? ಆದ ಕಾರಣ ಅನಾನುಕೂಲಸ್ಥರು ಕೂಡ ಅನುಕೂಲಸ್ಥರಾಗಬೇಕು, ಬಡವರು ಕೂಡ ಶ್ರೀಮಂತರಾಗಬೇಕು. ಇದು ಬಹುಶಃ ಬಡವರು ಮತ್ತು ಶ್ರೀಮಂತ ಜೋಡಿಸುವಂಥ ಯಾತ್ರೆ. ಅದಕ್ಕಾಗಿ ಇವತ್ತು ರೈತರ ಜೊತೆ, ವ್ಯಾಪಾರಸ್ಥರ ಜೊತೆ, ಇವತ್ತು ಕೈಗಾರಿಕಾ ಉದ್ಯಮಗಳ ಜೊತೆ ರಾಹುಲ್ ಜಿ ರಾತ್ರಿ ಉದ್ದಗಲಕ್ಕೆ ಇವತ್ತು ಚರ್ಚೆ ನಡೆಸ್ತಾರೆ. ಭಾರತ ದೇಶ ಇವತ್ತು ವಿವಿಧತೆಯಲ್ಲಿ ಏಕತೆಯನ್ನು ಬಿಂಬಿಸುವಂಥ ದೇಶ. ಇಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡಿಕೊಂಡು ನೆಮ್ಮದಿಯ ವಾತಾವರಣ ಮಾಡುವ ಮೂಲಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡುವುದೇ ಎಲ್ಲರ ಗುರಿ. ಆದಿತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ವರ್ಗಗಳ ಮಧ್ಯೆ ಇವತ್ತು ಭಿನ್ನಾಭಿಪ್ರಾಯ, ಅವಿಶ್ವಾಸ ಮೂಡಿಸುವಂಥ ಕೆಲಸ. ಈಗ ಬಿ ಜೆ ಪಿಯವರಿಗೆ ಏನು ಕೂಡ ಮಾಡ್ಬೋದಾ? ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಹಾಕ್ಬೋದು, ಎಲ್ಲಿ ಬೇಕಾದರೂ ಅಂಟಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದಾ? ಕಾಂಗ್ರೆಸ್ ಅವ್ರು ಮಾಡಿದಾಗ ಮಾತ್ರ ಅದು ನಿಮಗೆ ಕಾಗೆ ಕಾಣುವುದಾ? ಯಾವುದು ಕಾನೂನು ಸರಿ ಇಲ್ಲ ಅಂತ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ನಾವು ನಮ್ಮ ಅಭಿಯಾನವನ್ನು ಇವತ್ತು ಮಾಡಿದ್ದೇವೆ. ಅದೊಂದು ಪ್ರಾದೇಶಿಕ ಒಂದು ಪ್ರದೇಶಕ್ಕೆ ಮತ್ತೊಂದು ಕೆಲವೊಂದು ವಿಚಾರ ಸೀಮಿತವಾಗಿತ್ತು. ನಮ್ಮ ಪಕ್ಷದ ನಾಯಕರನ್ನು ಅರೆಸ್ಟ್ ಮಾಡೋ ಮೂಲಕ ಇವತ್ತು ಅದನ್ನು ಅಸೆಂಬ್ಲಿಯಲ್ಲಿ ಪ್ರತಿಭಟಿಸುವ ಮೂಲಕ ಒಂದು ಪ್ರಾದೇಶಿಕವಾಗಿದ್ದಂಥ ಪ್ರಚಾರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಕ್ಕೊಂಡೋದೇ ಬಿ ಜೆ ಪಿಯವರು. ಇದರಲ್ಲಿ ಹಾಗಾದ್ರೆ ಅವ್ರಿಗೆ ಏನು ಬೇಕಾದ್ರೂ ಪೋಸ್ಟ್ ಆಗ್ಬೋದು, ಆಗ ಏನು ಅರೆಸ್ಟ್ ಏನಿಲ್ವಾ? ರಾಹುಲ್ ಜಿಯವರ ಬಗ್ಗೆ, ಸೋನಿಯಾ ಗಾಂಧೀಜಿಯವರ ಬಗ್ಗೆ, ನಮ್ಮ ರಾಜ್ಯ ನಾಯಕರ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ, ಸಿದ್ದರಾಮಯ್ಯ ಅವರ ಬಗ್ಗೆ, ಖರ್ಗೆ ಅವರ ಬಗ್ಗೆ, ಜನಾರ್ದನ್ ಪೂಜಾರಿ ಅವರ ಬಗ್ಗೆ ಇವೇನೆಲ್ಲ ಹಾಕ್ಲಿಲ್ವಾ? ಅದಕ್ಕೆ ಇದಿಲ್ವಾ? ಕಾನೂನಿಲ್ವಾ? ಇದಕ್ಕೆ ಮಾತ್ರ ನಾವು ಆಗಬಾರ್ದ? ಅವ್ರಿಗೆ ಕಾನೂನು, ಅವ್ರದ್ದು ಸರ್ಕಾರದಲ್ಲಿದ್ದೆ ಕಾನೂನು, ಅವ್ರು ಏನು ಬೇಕಾದ ಅವಕಾಶ ಇದೆ ಅಲ್ಲ ಅವರಿಗೆ. ತನಿಖೆ ಮಾಡಲಿ ಅಲ್ಲ, ಸಾಮಾಜಿಕ ಜಾಲತಾಣ ಯಾರ್ಯಾರ್ದು ಏನೇನು ಹಾಕಿದ್ದಾರೆ ಅಂತೇಳಿ, ಬಿ ಜೆ ಪಿಯವ್ರು ಏನು ಹಾಕಿದ್ದಾರೆ, ಇನ್ನೊಬ್ರು ಏನು ಹಾಕಿ ಮಾಡಲಿ, ಅದರ ಮುಖ ಒಂದೇ ರೀತಿಯ ಕಾನೂನು ಕ್ರಮ ತೆಕ್ಕೊಳ್ಳಿ.